ವಿಭಿನ್ನ ಟೈಟಲ್, ವಿಭಿನ್ನ ಕಥೆ, ವಿಭಿನ್ನ ಪಾತ್ರಗಳನ್ನೊಳಗೊಂಡ ಸಿನಿಮಾಗಳು ಇಂದು ತೆರೆ ಕಾಣ್ತಾ ಇದೆ. ಇದೀಗ ಇದೇ ಸಾಲಿಗೆ ಮತ್ತೊಂದು ತ್ರಿಭಾಷಾ ಚಿತ್ರ ಜಿಲ್ಕಾ ತೆರೆ ಕಾಣಲು ಸಿದ್ಧವಾಗಿದೆ. ಇಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಚಿತ್ರತಂಡವು ಸುದ್ದಿಗೋಷ್ಠಿ ನಡೆಸಿ ಕವಿ ಶೆಟ್ಟಿ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾದ ಸಿನಿಮಾ ಜಿಲ್ಕಾ 2 ವರ್ಷಗಳಿಂದ ಚಿತ್ರೀಕರಣ ಹೊಂದಿ ಇದೀಗ ಸಿನಿಮಾ ಬಿಡುಗಡೆಗೆ ತಯಾರಾಗಿ ನಿಂತಿದೆ. ಈ ಸಿನಿಮಾದ ಕಥೆ, ಚಿತ್ರಕಥೆ, ನಿರ್ದೇಶನ, ಸಾಹಿತ್ಯದ ಹೊಣೆಯನ್ನ ಕವಿ ಶೆಟ್ಟಿ ಹೊತ್ತಿದ್ದು ಚಿತ್ರವನ್ನ ಕವಿ ಶೆಟ್ಟಿ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಚಿತ್ರವು 3 ಭಾಷೆಗಳಲ್ಲಿ ಅಂದರೆ ಹಿಂದಿ, ಮರಾಠಿ, ಕನ್ನಡ 3 ಭಾಷೆಗಳಲ್ಲಿ ಚಿತ್ರವು ಏಕಕಾಲದಲ್ಲಿ ನಿರ್ಮಾಣವಾಗಿ ಬಿಡುಗಡೆಗೆ ಸಿದ್ಧವಾಗಿದೆ. ಜಿಲ್ಕಾ ಈ ಶಬ್ದದ ಒಳಾರ್ಥ ಪೀಳಿಗೆ ಎಂದು. ಇಂದಿನ ಯುವ ಪೀಳಿಗೆಗಳ ಒಳ ಮನಸ್ಸಿನ ಹೊರ ನೋಟದ ಪ್ರೇಮಕತೆ ಮತ್ತು 2 ಪೀಳಿಗೆಗಳ ನಡುವಿನ ಅಂತರದಲ್ಲಿ ಹುಟ್ಟುವ ಭಿನ್ನ ತಿರುವುಗಳ ವ್ಯತ್ಯಾಸವೇ ಜಿಲ್ಕಾ ಎಂದು ನಟಿ ಪ್ರಿಯಾ ಹೆಗ್ಡೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಈ ಸಿನಿಮಾಕ್ಕೆ ವಿಶ್ವಜಿತ್ ರಾವ್, ಅಜಯ ಪಾಲ್ ಸಿಂಗ್ ಛಾಯಾಗ್ರಹಣ ಒದಗಿಸಿದ್ರೆ ಪ್ರಾಂಶು ಚಾ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಹಿಂದಿ ಮರಾಠಿಡು ನಮ್ಮ ಶೂಟ್ ಮಾಡಿದೆ ಎಟ್ ಎ ಟೈಮ್ and ಒಂಜೆ ಡೈರೆಕ್ಟರ್ ಬೊಕ್ಕ ಹೀರೋ ಒಂಜೆ ಪರ್ಸನ್ ಮಲ್ದಿನಿ. ಸೊ ದಟ್ಸ್ ದ ಫಸ್ಟ್ ಟೈಮ್ ವರ್ಲ್ಡ್ ರೆಕಾರ್ಡ್ ನಮ್ಮ ಟ್ರೈ ಮಲ್ತೊಂದಿಲ್ಲ. ಆಕ್ಚುಲಿ ಫಸ್ಟ್ ಟೈಮ್ ಐನ್ ವರ್ಲ್ಡ್ and ಹೀರೋಗು ಮೂಜಿ ಶೇಡ್ ಉಂಡು ಒಂದು ಮೂವಿಡು. ಸ್ಕೂಲ್ ಬಾಯ್ ಅದು 51 kg, ಆಫ್ಟರ್ ಕಾಲೇಜ್ 65 kg, 68 kg and college days and after college 78 kg ಅದು ಒಂಜೆ ಜನ ಮಲ್ದೇರು. ಸೊ ಮೂವಿ ಒಂಜಿ ಎಡ್ಡೆ ಯೂತ್ ಕಂಟೆಂಟ್ ನಮಕ್ ಒಂಜಿ ಸ್ಟ್ಯಾಂಡಿಂಗ್ ಅಪ್ರಿಸಿಯೇಷನ್ ತಿಕ್ಕುದುಂಡು. ಸೊ ನಿಖಲ್ ಪೂರ ತೂದು ಬ್ಲೆಸ್ ಮಲ್ಪೋಡು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಟಿ ಪ್ರಿಯಾ ಹೆಗ್ಡೆ, ಲಕ್ಷ ಶೆಟ್ಟಿ, ಮನೀಶ್ ನಾಗದೇವ್, ಶ್ರೀಶಾ ಉಪಸ್ಥಿತರಿದ್ದರು. ಸೊ ಎನ್ನ ಪೋರ್ಷನ್ ಕಾಲೇಜ್ ಬಂದು ಕಾಲೇಜ್ ಟೈಮ್ ಲೀನಿಯಾನ ಪಿಕ್ಚರ್ ಬಗ್ಗೆ ಪ್ಯಾಟರ್ನ್ ಪಂಡ ಒಂದು 3 years ಗೆತ್ತೊಂದಿನ ಒಂದು ಮೂವಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂಚನೆ ಒಂಜಿ ಕಂಟೆಂಟ್ ಒಂಜಿ ಪೂರ ನಮ್ಮದ ಇಮೋಷನ್ಸ್ ಇತ್ತಿನ ಒಂದು ಮೂವಿ. ನಮ್ಮ ಚೈಲ್ಡ್ಹುಡ್ ಪತ್ತಿನ ಇತ್ತದ ಜನರೇಷನ್ಗೆ ಚೈಲ್ಡ್ಹುಡ್ ಆಗಲ್ಲ ಎಂಜ್ ಇರ್ತದೆ, ಆಯ್ತು ಕಾಲೇಜ್ ಲೈಫ್ ಎಂಜ್ ಇರ್ತೀನಿ, ಇತ್ತ ಆಗಲಿ ಎಂಜ ಲೀವ್ ಮಾಡ್ಕೊಂಡ್ರೆ ಆಯ್ತು ಕನೆಕ್ಟ್ ಆಗ್ತದ. ಆಯ್ತು ಒಟ್ಟಿಗೆ ಒಂಜಿ ಎಟ್ಟೆ ಮೆಸೇಜ್ ಕೊಡೋದಿಲ್ಲ ನಮ್ಮ ಯೂತ್ಗೆ ಅವನ್ ರಿಸಲ್ಟ್ ಮಾಡಿಸಿ ನೀವು ಮೂವಿ ಕೊಯ್ದ